ದಕ್ಷಿಣ ಭಾರತ ಅಜ್ಮೀರ್ ಎಂದೇ ಆ ಪಾವಿತ್ರತೆಗೆ ಖ್ಯಾತಿ ಪಡೆದಂತಹ ಉಳ್ಳಾಲ ಸೈಯದ್ ಮನಿ ದರ್ಗಾದ ಉರುಸ್ ಕಾರ್ಯಕ್ರಮವು ಬಹುಶಃ ಇವತ್ತು ಏಪ್ರಿಲ್ 24ರಿಂದ ಮೇ 18ರವರೆಗೆ ನಡೆಯಲಿಕ್ಕಿದೆ. ಲಕ್ಷಾಂತರ ಮಂದಿ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಡೀ ಹಿಂದೆಯೂ ಕೂಡ ಇತಿಹಾಸ ಮತ್ತು ಪರಂಪರೆ ಅಂತ ಹೇಳಿದರೆ ಇದು ದರ್ಗಾ ಸಮಿತಿ ದರ್ಗಾದ ಉರುಸಾದರೂ ಕೂಡ ಇಡೀ ಉಳ್ಳಾಲದ ಜನಸಾಮಾನ್ಯರು, ಎಲ್ಲ ಜಾತಿ, ಎಲ್ಲ ವರ್ಗದವರು ಸಂಪೂರ್ಣವಾದ ಸಹಕಾರ ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಲಕ್ಷಾಂತರ ಮಂದಿಗಳು ಇವತ್ತು ಅತ್ಯಂತ ಸಂತೋಷ ಮತ್ತು ನೆಮ್ಮದಿಯಿಂದ ತಮ್ಮ ಆ ಭಕ್ತಾದಿಗಳು ಬಂದು ತಮ್ಮ ಯಾತ್ರೆ ಮುಗಿಸಿ ತಾವು ಸಂತೋಷದ ಬರ ಊರಿಗೆ ಹೋಗಿ ಉಳ್ಳಾಲಕ್ಕೆ ಇಡೀ ಗೌರವ ತರುವಂತಹ ಒಂದು ಹೆಸರು ಮತ್ತು ಒಂದು ಖ್ಯಾತಿ ಪಡೀತದೆ. ಅದಕ್ಕೆ ಎಲ್ಲ ಜಾತಿ ವರ್ಗದವರು ಎಲ್ಲ ಸಹಕಾರ ಕೊಡ್ತಿದ್ದಾರೆ. ನಾವು ಇವತ್ತು ದರ್ಗಾ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿ ವರ್ಗದ ಜನಪ್ರತಿ ಕೂತ್ಕೊಂಡು ಮುಂದಿನ 2 ತಿಂಗಳಲ್ಲಿ ಏನಾಗಲಿ ಕೆಲಸ ಆಗಬೇಕಾದ್ರೆ ಈಗಲೇ ಪೂರ್ವಭಾವಿ ಸಭೆ ನಾವು ಮಾಡಿದ್ದೇವೆ. ಇದು ಪ್ರಥಮ ಹಂತದ ಸಭೆ. ಇನ್ನು ಮುಂದೆಗೆ ಚರ್ಚೆ ಮಾಡಿಕೊಂಡು ಇನ್ನೂ ಉನ್ನತ ಅಧಿಕಾರಿಗಳ ಸಭೆಯನ್ನು ಮುಂದಿನ ದಿನ ನಡೆಸಲಾಗುವುದು. ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತೇನೆ. ಕರ್ನಾಟಕ ರಾಜ್ಯದ ಸ್ಪೀಕರ್ ಆದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಜನಾಬ್ UT ಖಾದರ್ ಅವರೇ, ಸೈಯದ್ ಮದನಿ ದರ್ಗಾ ಮತ್ತು ಉಳ್ಳಾಳ ಜುಮಾ ಮಸ್ಜಿದ್ ಆಡಳಿತ ಸಮಿತಿ ಇದರ ಅಧ್ಯಕ್ಷರಾದಂತಹ BG ಹನೀಫ್ ಹಾಜಿಯವರು, ಇತರ ಪದಾಧಿಕಾರಿಗಳು, ಸರ್ಕಾರದ ವಿವಿಧ ಇಲಾಖೆಯ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ, ಅದೇ ರೀತಿ ನಮ್ಮ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೇ ರೀತಿ ಗೌರವಾನ್ವಿತ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾ ಇದರ ಅಧೀನದಲ್ಲಿ 5 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುವಂತಹ ಉರೂಸ್ ಇದರ ಪೂರ್ವಭಾವಿ ಸಿದ್ಧತೆಗೋಸ್ಕರ ಸಮಾಲೋಚನಾ ಸಭೆಗಾಗಿ ನಾವಿಲ್ಲಿ ಸೇರಿದ್ದೇವೆ. 500 ವರ್ಷಗಳ ಹಿಂದೆ ಸಂತ ಶ್ರೇಷ್ಠರಾದಂತಹ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಎಂಬ ಹೆಸರಿನ ಮಹಾ ವ್ಯಕ್ತಿಯೋರ್ವರು, ಪವಾಡ ಪುರುಷರು, ಅವರು ಪವಾಡ ರೂಪದಲ್ಲಿ ಅರೇಬಿಯಾದಿಂದ ಸಮುದ್ರದಲ್ಲಿ ಬಟ್ಟೆ ಹಾಸಿ, ಮುಸಲ್ಲ ಅಂತ ನಾವು ಹೇಳ್ತೇವೆ, ಚಾದರ ಹಾಸಿ ಅದರ ಮೇಲೆ ಕುಳಿತುಕೊಂಡು ಬಂದವರು. ಈ ಪ್ರದೇಶಕ್ಕೆ ಅವರು ತಲುಪಿ ಇಲ್ಲಿನ ಜನರಿಗೆ ನಾಗರಿಕತೆಯನ್ನು, ಸಂಸ್ಕೃತಿಯನ್ನು ಬೋಧಿಸಿ, ಗುರು ಹಿರಿಯರನ್ನು ಗೌರವಿಸುವ, ಮಾತಾಪಿತರನ್ನು ಆದರ ಕೊಡಲು, ಗೌರವ ಕೊಡಲು ಕಲಿಸಿ, ಅದೇ ರೀತಿ ಉದಾತ್ತವಾದ ಹಲವು ವಿಷಯಗಳನ್ನು, ಸ್ವಭಾವ ಗುಣಗಳನ್ನು ಮೇಳೈಸಿ ಜನರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಲು ಧಾರ್ಮಿಕ ಚೌಕಟ್ಟಿನ ಒಳಗೆ ಉಪದೇಶ ನೀಡಿದವರು ಅವರು. ಜಾತಿ ಮತ ಭೇದವಿಲ್ಲದೆ ಎಲ್ಲರೊಂದಿಗೂ ಅನ್ಯೋನ್ಯವಾಗಿ ಬೆರೆದು ಇಲ್ಲಿನ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ಎಲ್ಲರಿಗೂ ಜನಾನುರಾಗಿಯಾಗಿ ಬದುಕಿದ ಮಹಾನುಭಾವರು ಅವರು. ಆದ್ದರಿಂದಲೇ ಅವರ ಬದುಕಿನ ಕಾಲದಲ್ಲೂ ಎಲ್ಲ ವರ್ಗದ ಜನರು, ಸಮಾಜದ ಎಲ್ಲ ವರ್ಗದ ಜನರು ಅವರೊಟ್ಟಿಗೆ ಬರುತ್ತಿದ್ದರು, ಅವರ ಬಳಿ ಬರುತ್ತಿದ್ದರು. ಅವರ ಸಮಸ್ಯೆಗಳಿಗಾಗಿ ಮಹಾನುಭಾವರನ್ನು ಸಂಪರ್ಕಿಸುತ್ತಿದ್ದರು. ಈಗಲೂ ಅದೇ ಸಂಪ್ರದಾಯ ಮುಂದುವರಿಯುತ್ತಾ ಇದೆ. ಇಲ್ಲಿನ ಈ ದರ್ಗಾಕ್ಕೆ ಮುಸ್ಲಿಮರು ಮಾತ್ರ ಅಲ್ಲ, ಸಮಾಜದ ಎಲ್ಲ ವಿಭಾಗದ ಜನರು ಬರ್ತಿದ್ದಾರೆ. ಹಿಂದೂಗಳು ಬರ್ತಿದ್ದಾರೆ, ಅದೇ ರೀತಿ ಕ್ರಿಶ್ಚಿಯನರು ಬರ್ತಿದ್ದಾರೆ. ಸಮಾಜದ ಎಲ್ಲ ವರ್ಗದ ಸಹೋದರ ಸಮುದಾಯದವರು ಬರುತ್ತಿದ್ದಾರೆ. ಇದು ಅವರು ಕಲಿಸಿದ ಅವರ ಉದಾತ್ತವಾದ ಆ ಸಂಪ್ರದಾಯ, ಆ ಅಧ್ಯಯನದ ಭಾಗವಾಗಿದೆ. ಇಲ್ಲಿನ ಎಲ್ಲ ಖರ್ಚು ವೆಚ್ಚಗಳು ಇಲ್ಲಿನ ಈ ಹುಂಡಿಗೆ ಬರುವ ದೇಣಿಗೆಯಿಂದ ನಡೆಯುತ್ತಿದೆ. ಯಾರ ದೇಣಿಗೆಯೂ ಅಲ್ಲ, ಅವರ ಹುಂಡಿಗೆ ಬರುವ ಆ ದೇಣಿಗೆಯಿಂದ ನಡೆಯುತ್ತಾ ಇದೆ. ತಿಂಗಳಿಗೆ 75-80 ಲಕ್ಷದಷ್ಟು ಖರ್ಚಿದೆ. ಈ ಖರ್ಚು ವೆಚ್ಚಗಳು ಎಲ್ಲವೂ ಇಲ್ಲಿ ಸಿಕ್ಕಿದ ದೇಣಿಗೆಯಿಂದ ನಾವು ನಡೆಸ್ತಾ ಇದ್ದೇವೆ. ಇಲ್ಲಿ ಈ ಉರೂಸ್ ಸಮಾರಂಭವು 432ನೇ ಉರೂಸ್, ಅಂದರೆ ಅವರು ವಿಯೋಗ ಹೊಂದಿ, ಅವರು ಮರಣ ಹೊಂದಿ 432 ವರ್ಷಗಳಾಯಿತು. ಅದರ ಮುಂದೆ ಅವರು ಇಲ್ಲಿ ಬಂದಿದ್ದಾರೆ. ಆ ಮಹಾನುಭಾವರ ಸಂಸ್ಮರಣೆಗಾಗಿ
ಅವರ ನೆನಪಿಗಾಗಿ ನಡೆಸುತ್ತಿರುವಂತಹ ಈ ಉರೂಸ್ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಯಬೇಕು, ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು. ಆದ್ದರಿಂದ ಸನ್ಮಾನ್ಯರಾದ UT ಖಾದರ್ ಸರ್ ಅವರ ನೇತೃತ್ವದಲ್ಲಿ ನಾವಿಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸುವಂತಹ ಜನಾಬ್ PG ಹನೀಫಾಜಿ ಅವರಿಗೆ ಜಮಾತ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು ಆದಂತಹ ಸೋಲರಿಯದ ಸರದಾರರಾದಂತಹ ನಮ್ಮೆಲ್ಲರ ಪ್ರೀತಿ ಭಾಜಕರಾದಂತಹ ಸನ್ಮಾನ್ಯ UT ಖಾದರ್ ಅವರಿಗೆ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಪದಾಧಿಕಾರಿಗಳು, ಅದೇ ರೀತಿ ಉಳ್ಳಾಳ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅದೇ ರೀತಿ ಇತರ ಕೌನ್ಸಿಲರ್ಗಳು, ಪೊಲೀಸ್ ಅಧಿಕಾರಿಗಳು, ಅದೇ ರೀತಿ ಇತರ ಎಲ್ಲ ಅಧಿಕಾರಿಗಳಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಸಭೆಯ ನಿಯಂತ್ರಣವನ್ನು ಅಧ್ಯಕ್ಷರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಈಗ ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳೇ, ಜನಪ್ರತಿನಿಧಿಗಳೇ, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಅಧಿಕಾರಿ ವರ್ಗದವರೇ, ಇವತ್ತು ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಉರುಸ್ ಕಾರ್ಯಕ್ರಮ 5 ವರ್ಷಗೊಮ್ಮೆ ನಡೆಯುತ್ತಿರುವುದು. ಈ ಉರುಸ್ ಕಾರ್ಯಕ್ರಮ ಸುಮಾರು 1 ತಿಂಗಳು ನಡೆಯುವ ಕಾರಣ ಸಾಧಾರಣವಾಗಿ ಲಕ್ಷಾಂತರ ಜನ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಜನರು ಕೂಡ ಭಾಗವಹಿಸ್ತಾರೆ. ಇದು ಯಾರೆಲ್ಲ ಕಳೆದ ಉರುಸ್ ಆಗುವಾಗ ಯಾರಲ್ಲಿ ಅಧಿಕಾರಿ ಇದ್ದರೂ ಇಲ್ಲ, ಯಾರಿಗೂ ಕೂಡ ಬಹುತೇಕ ಎಲ್ಲ ಹೊಸ, ಪ್ರತಿಯೊಂದು ಉರುಸಿಗೂ ಕೂಡ ಹೊಸ ಅಧಿಕಾರಿಗಳೇ ಇರುವಂಥದ್ದು. ಸೊ ಅವ್ರಿಗೆ ಹಿಂದೆ ಯಾವ ರೀತಿ ಇದ್ದೆ, ಏನು ಯಾವ ರೀತಿ ಇರಬೇಕೆಂಬ ಆ ಒಂದು ಆಲೋಚನೆ ಸ್ವಲ್ಪ ಕಡಿಮೆ ಇರ್ತದೆ. ಯಾಕೆ ಒಂದೊಂದು ಊರಲ್ಲಿ ಒಂದೊಂದು ಮಾಸ ಆಗುವಾಗ ಅದು ಒಂದೊಂದು ರೀತಿಗೆ ಅನುಗುಣವಾಗಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಆಗುವಾಗ ಮತ್ತು ಎಲ್ಲ ಮುಖ್ಯಮಂತ್ರಿ ಹಿಡಿದು ಎಲ್ಲ ಮಟ್ಟದ ರಾಜ್ಯಕ್ಕೆ ಸಾಮಾಜಿಕ ನಾಯಕರು ಕೇಂದ್ರ ಮತ್ತು ರಾಜ್ಯದಿಂದ ಬರುವಾಗ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಇವತ್ತು ಏನಿದೆಯಾ ಅದು ಮಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಯಾಕೆ ಆಗ ಎಲ್ಲ ಕೂಡ ಒಂದು ಜಿಲ್ಲಾಡಳಿತ ಮತ್ತು ಸಹಕಾರದೊಂದಿಗೆ ಎಲ್ಲ ರೀತಿಯಿಂದ ಸುಸಜ್ಜಿತವಾಗಿ ಇವತ್ತು ಹೋಗ್ತದೆ. ಈ ರೀತಿಯ ಪೂರ್ವಭಾವಿ ಸಭೆ ನಾವು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗೋ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗೋ ಇರಲಿ, ಅದು ನಮ್ಮ ಇನ್ನಿತರ ಧಾರ್ಮಿಕ ಕೇಂದ್ರಗಳ ಆ ದೊಡ್ಡ ಮಟ್ಟದ ನಮ್ಮ ಬಿಷಪ್ ಅವರ ಒಂದು ಕಾರ್ಯಕ್ರಮ ಆದಂಥ ಸಂದರ್ಭ ಇರಲಿ. ಮತ್ತು ಯಾಕಂತ ಹೇಳಿದರೆ ಇಷ್ಟು ಜನಸಂಖ್ಯೆ ಬರುವಾಗ ಬಂದು ಹೋಗುವವರಿಗೆ ಯಾವುದೇ ಅಡಚಣೆ ಆಗದೆ ಮತ್ತು ಅವರವರ ಇಲಾಖೆಯಿಂದ ಏನೇನು ಸಹಕಾರ ಬೇಕು ಅದನ್ನು ಮಾಡಿಕೊಂಡು ಚಂದವಾಗಿ ಅದನ್ನು ಮುಗಿಸಿ ಇಡೀ ಜಿಲ್ಲೆಗೆ ಗೌರವ ತರುವಂಥ ಒಂದು ಕೆಲಸ ಆಗುವಂಥದ್ದು. ಅದು ಸ್ವಚ್ಛತೆಯಿಂದ ಹಿಡಿದು ದೊಡ್ಡ ಮಟ್ಟದ ಕೆಲಸವರೆಗೂ ಕೂಡ ಇದೆ. ನಾಳೆ ಬೇರೆ ಊರಿನ ಬಂದವರು ಈ ಊರು ಕ್ಲೀನ್ ಇಲ್ಲ, ಸ್ವಚ್ಛತೆ ಇಲ್ಲ ಭಾವನೆ ಇವತ್ತು ಆಗಬಾರ್ದು. ಆಡಳಿತ ದರ್ಗದವರಿಗೆ, ಆಡಳಿತ ಸಮಿತಿಯವರಿಗೆ ಇದರ ವ್ಯಾಪ್ತಿಯ ಒಳಗಡೆ ಇರುವಂಥ ವಿಚಾರ ಸಂಬಂಧಪಟ್ಟಾಗ ಅವರು ವಹಿಸ್ಬೋದು. ಜನಸಾಮಾನ್ಯ ಬೇರೆ ಬೇರೆ ಊರಿಂದ ಬರುವಾಗ ಅದು ಎಲ್ಲ ಇಲಾಖೆಗೆ ಅದಕ್ಕೆ ಇವತ್ತು ವ್ಯಾಪ್ತಿಗೆ ಬರ್ತದೆ. ಅದಕ್ಕಾಗಿ ನಾವು ಈ ಪೂರ್ವಭಾವಿ ಸಭೆ ನಾವೆಲ್ಲಿ ಇವತ್ತು ಕರೆದಿದ್ದೇವೆ. ಒಂದು ಬಹುಶಃ ನಮಗೆ ಎಲ್ಲ ರಸ್ತೆ ಇಲ್ಲಿಗೆ ರಸ್ತೆ ಅಂತೇಳಿ ಇಲ್ಲಿ ಒಳಗಿನ ರಸ್ತೆ ಮಾತ್ರ ಸುಸಜ್ಜಿತ ಅಲ್ಲ. ಅದಕ್ಕಾಗಿ ನಾನು RDPR ಕೂಡ, ಯಾಕಂದರೆ ಇಲ್ಲಿ ಎಲ್ಲಿಂದೆಲ್ಲ ಬರ್ತಾರೆ. ಸೊ ಎಲ್ಲ ರಸ್ತೆಗಳು ಕೂಡ ನಮ್ಮ ಏನು ಪ್ರಮುಖವಾದ PW ರಸ್ತೆ ಕರೆಕ್ಟಾಗಿ ಎಲ್ಲಿ ಸಣ್ಣ ಹೊಂಡ, ನಮಗೊಂದು ಶ್ರೀಗೌರಿಕೆ ಹೊಂಡ ಇಲ್ಲ, ಬಹಳ ಕಡಿಮೆ ಇದೆ. ಸಣ್ಣ ಸಣ್ಣ ಹೊಂಡ ಎಲ್ಲಿ ಇದ್ದರೂ ಕೂಡ ಅದನ್ನು ಕ್ಲಿಯರ್ ಕಟ್ಟಾಗಿ 1 ತಿಂಗಳ ಮುಂಚೆ ಅಥವಾ 15 ದಿವಸ ಮುಂಚೆ ಕ್ಲಿಯರ್ ಕಟ್ಟಾಗಿ ಇರಬೇಕು. ಎಲ್ಲೆಲ್ಲಿ ನೀವು ನಮ್ಮ ಸೈಡ್ ಟ್ರೀ ಕಟ್ಟಿಂಗ್ ವಿಧಾನ ಇದೆಯಾ ಅದೆಲ್ಲ ಕೂಡ ಇಡೀ ಬರೀ ಇಲ್ಲಿ ಮಾತ್ರ ಅಲ್ಲ, ನೀವು ಮೆಲ್ಕರಿಂದ ಬರುವುದು, ಮಂಗಳೂರಿಂದ ಬರುವಾಗ, ಕೇರಳದಿಂದ ಬರುವಾಗ, ಎಷ್ಟು ನಿಮ್ಮ ರೋಡ್ ಇದೆ, ಮತ್ತು ನಮ್ಮ highest ರೈಲ್ವೆ ಸ್ಟೇಷನ್ ಇಲ್ಲಿಗೆ ಬರುವಂಥದ್ದು, ಇದೆಲ್ಲವೂ ಕೂಡ ಸುಸಜ್ಜಿತವಾಗಿ ನಮ್ಗೆ ಯಾವುದೇ ಒಂದು ವಾಹನಗಳಿಗೆ ಅಡೆತಡೆ ಆಗದೆ ಇವತ್ತು ಅದನ್ನು ಎಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡುವಂಥ ಅಗತ್ಯ ಇದ್ದರೆ ಈಜಾಗಿ ಅದನ್ನು ಪ್ರಪೋಸಲ್ ಸಲ್ಲಿಸಿ ಗೌರ್ಮೆಂಟ್ ಒಪ್ಪಿಗೆ ತಗೊಂಡು ನಾವು ಕೆಲಸ ನಮ್ಮ ಪ್ರಾರಂಭ ಮಾಡೋ ಮುಂಚೆ ಕೆಲಸ ಮಾಡಿ ಮುಗಿಸ್ಬೇಕು. ಹಿಂದೆ ಪ್ರತಿ ಸಲ ಕೂಡ ನಾವು ಅದು ಮುಂಚೆ ನಾವು ಈಗ ಸಲ ನಾವು ಫಸ್ಟ್ ಡಾಂಬರ್ ಹಾಕಿ ಎಲ್ಲ ಕರೆಕ್ಟ್ ಇದ್ದ ಕಾರಣ ಬಹುಶಃ ಇವತ್ತು ಸಾಧಾರಣವಾಗಿ ಬಹುತೇಕ ಎಲ್ಲ ಕೂಡ ಸರಿ ಇದೆ. ಒಂದು ನಮ್ಮ D ರೂಟು ಮತ್ತು ಇದೆಲ್ಲ ಬಿಟ್ಟು ಅದನ್ನೀಗ ಅತಿ ಶೀಘ್ರ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. ಇದು ನಮಗೆ PWಗೆ ಸಂಬಂಧಪಟ್ಟ ಒಂದು ಸ್ವಚ್ಛತೆ ಮತ್ತು ಇದು ನಮಗೆ ಬಹಳ ಕ್ಲಿಯರ್ ಆಗಿರಬೇಕು. ಒಂದು ಎರಡನೇದು ನಮ್ಮ PWD ಈಗ ನಿಮ್ಮ PW ಯಾವುದೆಲ್ಲ ರೋಡ್ ಇದು ಮಾಡ್ತೀರಿ, ಪ್ರಪೋಸಲ್ ಬರ್ತಿದ್ದೀರಿ, ಈಗ ಅದಕ್ಕೆ ಇಮಿಡಿಯೇಟ್ ಆಗಬೇಕು.
ಕಂಪ್ಲೀಟ್ ಅದು ಹೋಗಿದೆ. ಈಗ ಇಡೀ ಇಷ್ಟು ರಸ್ತೆಯಲ್ಲಿ ನಮಗೆ ಹೊಂಡ ಬಿದ್ದುವಂಥ ರಸ್ತೆ ಅದೊಂದು ಮಾತ್ರ ಸರಿ ಆಗಲಿಲ್ಲ. ನಾಲ್ಕಕ್ಕೆ ಜನ ಎಷ್ಟು ಆ ಕಡೆ ಇವತ್ತಿರ್ತಾರೆ, ಮೂಮೆಂಟ್ ಇರ್ತಾರೆ. ಸೊ ಅದನ್ನೊಂದು ಈಗ ರೀಫರ್ನಿಶಿಂಗ್ ಮಾಡಿ ಮತ್ತೆ ನೆಕ್ಸ್ಟ್ ಅದನ್ನು ವೈಡನಿಂಗ್ ಮಾಡಿ 4 ಲೈನ್ ಮಾಡುವಂಥ ವ್ಯವಸ್ಥೆ ಅದನ್ನು ನಾವು ಮಾಡುವಂಥ ಕೆಲಸ ನಾವು ಮಾಡ್ಬೋದು. ಈಗ ಕೆಲಸ ಪ್ರಾರಂಭ ಮಾಡಿ ಕೂಡ ಕೆಲಸ ಮುಗಿಯೋದಿಲ್ಲ. ಫಸ್ಟ್ ಇದಾಗಲಿ. ಮತ್ತು ಈ ಪ್ಯಾರಿಸ್ಸಿಂದ ಇಲ್ಲಿಗೆ ನಾವೇನು ಬಿಡುಗಡೆ ಮಾಡ್ತೇವೆ, ನೀವು ವೈಡನಿಂಗ್ ಈಗಲೇ ಮಾಡಿಬಿಡಿ. ದುಡ್ಡು ಬಂದ ನಂತರ ಈಗಲೇ ಮಾರ್ಕ್ ಮಾಡಿ ಆ ಸ್ಟೆಪ್ ಗಿಪ್ಪೆಲ್ಲ ಏನು ತೆಗಿಬೇಕೆಲ್ಲ ತೆಗೆದು ಸ್ವಲ್ಪ ವೈಡನಿಂಗ್ ಆಗಿ. ಪ್ರಮುಖವಾಗಿ ನಮಗೆ ಇಯೋ ಕೂಡ ಅದು ನಗರ ವ್ಯಾಪ್ತಿ. ನಗರ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮೀಣ ಮಟ್ಟದ ಎಲ್ಲ ಕೂಡ ಬರ್ತಾರೆ. ನಮ್ಮೆಲ್ಲ ಗ್ರಾಮವನ್ನು ಕವರ್ ಮಾಡಲೇ ಬರೋದು. ಈಗ ನೀವು ಈ ಕಡೆಯಿಂದ ಬೆಂಗಳೂರಿನ ಮತ್ತು ಈಗ ಬಂಟ್ವಾಳದಿಂದ ಬರಬೇಕಾದ್ರೆ ನಮ್ಮೆಲ್ಲ 10-15 ಗ್ರಾಮಗಳು ನಮಗೆ ಸಿಗ್ತದೆ. ಅದಕ್ಕೆ ನಾವು ಗ್ರಾಮಸ್ಥರಲ್ಲಿ ಕರೆಸಿಕೊಂಡು ಅಲ್ಲಿ ಒಂದು PDO ಮತ್ತು ಮೀಟಿಂಗ್ ಮಾಡಿಸಿಕೊಂಡು ಅಲ್ಲಿ ಸ್ವಚ್ಛತೆ ಮತ್ತು ವಿದ್ಯುತ್ ಶಕ್ತಿ ಲೈಟಿಗೆ ಸಂಬಂಧಪಟ್ಟಾಗಿ ಅದೊಂದು ಸುಸಜ್ಜಿತವಿರುವಂಥ ವಿಚಾರ ತಾವು ಇವತ್ತು ಇದು ಅವಕಾಶ ಇವತ್ತು ಮಾಡೋ ವಿಚಾರ ತಾವು ಇವತ್ತು ಮಾಡಬೇಕಾಗ್ತದೆ. ಮೂರನೇದು ನಮ್ಮ ಪ್ರಮುಖವಾಗಿ ನಮಗೆ ಬೇಕಾದದ್ದು ನಗರಸಭೆ ಜವಾಬ್ದಾರಿ. ಕಳೆದ ಉರುಸಿನಲ್ಲಿ ನಾವೇನೆಲ್ಲ ಮೂಲಕ್ಕೆ ಪಬ್ಲಿಕ್ಕಿಗೆ ಬರುವಾಗ ಪಾರ್ಕಿಂಗ್ ಅಲ್ಲಿರ್ತದೆ, ಇನ್ನೊಂದು ಇಲ್ಲಿರ್ತದೆ. ಸೊ ಸ್ವಚ್ಛತೆ ಶೌಚಾಲಯ ನಮ್ಮ ಟೆಂಪರರಿ ಕೆಲವೊಂದು ಕಡೆ ಶೌಚಾಲಯಗಳು, ಟೆಂಪರರಿ ಬೋರು, ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಬೋರು, ಅದ್ರಲ್ಲಿ ನಾವು ಹಿಂದೆ ನಾವೇನು ಮಾಡಿದ್ದೇವೆ ಲಾಸ್ಟ್ ಟೈಮ್ ಅದು ನಮ್ಮಲ್ಲಿ ಪಟ್ಟಿಯಲ್ಲಿದೆ. ಅದರಲ್ಲಿ ಅಷ್ಟೆಲ್ಲ ಬೇಕಂತ ಇಲ್ಲ, ಅದು ಯಾವುದು ಬೇಕು ಅದನ್ನು ನಾವು ಚರ್ಚೆ ಮಾಡಿಕೊಳ್ಳೋದಕ್ಕೆ ಮಾಡೋ ವಿಚಾರ ಇವತ್ತು ಮಾಡೋ ಡೆವಲಪ್ಮೆಂಟ್. ಅದಕ್ಕೆ ನಾನು ಮೊನ್ನೆ ಹೇಳಿದ್ದೆ ನಾನು ನೀವು ಮಾಡಿ ಅಂತ ಹೇಳಿ. ನೀವು ಮಾಡಿದರೆ ಇಲ್ವಾ? ಹೇಳಿ 1 ತಿಂಗಳಾಯಿತು ನಿಮ್ಮ ಹತ್ರ ಮೀಟಿಂಗ್. ಏನೆಲ್ಲ ಹಿಂದಿನ ಪಟ್ಟಿ ತೆಕ್ಕೊಂಡು ಮತ್ತು ಈಗ ಏನಾಗಬೇಕಂತ ಕೂತ್ಕೊಂಡು ಚರ್ಚೆ ಮಾಡಿ, ದರ್ಗಾ ಸಮೇತ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಅದು ಮೊದಲನೇ ಕೆಲಸ ಮಾಡೋದು. ನೋಡಿ, ಗೆಟ್ ನಾಟ್ ಕನ್ಫ್ಯೂಸ್ಡ್. ಅವತ್ತು 5 ವರ್ಷ ಮಾಡಿದ ಕೆಲಸಗಳಿಗೆ ನಿಮಗೆ ಮೊನ್ನೆ ಬಿಲ್ ಅಪ್ರೂವ್ ಆಗಿ ಬಂತು. ಎಲ್ಲಿ ಇದಾಗ್ತಾ ಎಲ್ಲದು ನೋಡ್ಕೊಳ್ಬೇಕು. ಕೆಲವೊಂದು ಕಡೆ ಇಲ್ಲ, ಈಗ ಅದು ಬೋರ್ ಯಾಕೆ ಬೇಕಾದಷ್ಟು ಪೈಪ್ಲೈನ್ ಇದ್ದ ಕಾರಣ ಬೋರ್ಲ್ಲಿ ಬೇಕಾ ಬೇಡ ನೋಡಿಕೊಳ್ಳಿ ಇದರಲ್ಲಿ. ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ನಾವು ಟೆಂಪರರಿ ಟಾಯ್ಲೆಟ್ಸ್ ಅಲ್ಲಿ ಕಾರ್ ಪಾರ್ಕಿಂಗ್ ಮತ್ತು ಇಲ್ಲೆಲ್ಲ ಕೆಲವು ಹಾಕ್ತೇವೆ. ಇಷ್ಟು ಲಕ್ಷಾಂತರ ಜನ ಬರುವಾಗ ಇಲ್ಲದೆ ಇಡೀ ಊರಿಡಿ ಗಲೀಜು ಮಾಡಿ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಅದೊಂದು ನಮಗೆ ಮೇಯ್ನ್ ಆಗಿ ಇರುವಂಥದ್ದು. ಮತ್ತು ಕ್ಲೀನಿಂಗ್ಗೆ ನಮಗೆ ನಗರಸಭೆಯ ಒಂದು ಕೆಪಾಸಿಟಿ ಮಾತ್ರ ಆಗುವುದಿಲ್ಲ. ಈ 1 ಮಂತ್ ನಾವು ಅದು ಲಾಸ್ಟ್ 15 days ಅಟ್ಲೀಸ್ಟ್ ನಾವು ಕಾರ್ಪೊರೇಷನ್ ಅವರ ಸಹಕಾರ ಕೂಡ ನಾವು ಮ್ಯಾನ್ ಪವರ್ ಕಡಿಮೆ ಇದೆ. ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನಿಂದ ನೀವು ಅದನ್ನು ಡೆಪ್ಯೂಟಿ ಒಂದು ಚರ್ಚೆ ಅವರ ಸಹಕಾರ ಪಡೆದುಕೊಂಡೆ ಮೇಯರ್ ಬದಲು ಚರ್ಚೆ ಅಧಿಕಾರಿ ಕುರಿತು ಚರ್ಚೆ ಮಾಡಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡೋದ ವ್ಯವಸ್ಥೆ ಇವತ್ತು ಆಗಲಿ. ಮತ್ತು ಸಣ್ಣ ಸಣ್ಣ ರಸ್ತೆಗಳು ಯಾವುದೆಲ್ಲಿದೆ ಸ್ಯಾಂಕ್ಷನ್ ಆಗಿದೆಯಾ ಅದೆಲ್ಲ ನಾವು ಫಾಸ್ಟಾಗಿ ಮುಗಿಸ್ಬೇಕು. ಯಾಕೆಂದರೆ ಇನ್ನೂ ಟೈಮ್ ಇಲ್ಲ. ಮೇನ್ ಪ್ರಮುಖ ನಮಗೆ ಆಜಾದ್ ನಗರ್ ಲಿಂಕ್ ರಸ್ತೆ ಇದೆ, ನಮ್ಮ ಉಳ್ಳಿಗೆ ಹೋಗುವಂಥ ಯಾವುದೆಲ್ಲ ಲಿಂಕ್ ರಸ್ತೆ ಇದೆಯಾ ಒಂದು ಕಡೆಯಿಂದ ಬಂದು ಕಡೆ ಹೋಗುವಂಥದ್ದು ಅದೆಲ್ಲ ಕೂಡ ನಾವು ಕ್ಲಿಯರ್ ಆಗಿ ನಾವು ಬಿಡಬೇಕು. ಒಂದು ಇಲ್ಲಿಂದ ನೇರವಾಗಿ ಅದನ್ನೆಲ್ಲ ಕರೆಕ್ಟ್ ಇದೆ. ಒಂದು ಪ್ಯಾರಿಸ್ಸಿಂದ ನೇರ ಹೊಲಪೇಟೆಗೆ, ಇನ್ನು ಹೊಲಪೇಟೆ ಮಾರ್ಗದಲ್ಲಾಗಿ ಮುಂದೆ ನಮ್ಮ ಹಳೆಕಲ್ಲಾಗಿ ಮಿಲ್ಲತ್ನಾಗೆ ಬರುವಂಥದ್ದು. ಇನ್ನೊಂದು ಉಳ್ಳಿಯಕ್ಕೆ ಹೋಗಿ ಸ್ಟ್ರೈಟಾಗಿ ಬರುವಂಥದ್ದು. ಇನ್ನೊಂದು ಹೊಲಪೇಟೆಯಿಂದ ಬಂದು ಒಳಗೆ ಬಂದು ಉಲ್ಲಾರ ಬೈಲಾಗಿ 9 ಕೆರೆ ಆಗಿ ಬರುವಂಥದ್ದು. ಯಾವುದು ಎಲ್ಲವೂ ಕೂಡ ಇದೆಲ್ಲವೂ ಯಾಕಂದರೆ ವೆಹಿಕಲ್ ಡೈವರ್ಟ್ ಮಾಡಿ ಹೋಗ್ತಾರೆ. ಅವರು ವೆಹಿಕಲ್ ಡೈವರ್ಟ್ ಮಾಡಿ ಸಣ್ಣ ರಸ್ತೆಯಲ್ಲಿ ಹೋಗಿ ದೇ ವಿಲ್ ಗೋ ಔಟ್, ದೊಡ್ಡ ಇದಾಗುವಂಥ ಇದಕ್ಕೆ. ಸೊ ಎಲ್ಲ ಕೆಲಸ ಏನಿದೆ ನಾನು ಬಹುತೇಕ ಎಲ್ಲ ರಸ್ತೆಗಳ ಅನುದಾನ ಬಿಡುಗಡೆ ಮಾಡಿದ್ದೇನೆ. ಯಾವ ಕೆಲಸ ಕೂಡ ನೀವೇನೆಲ್ಲ ಹೇಳಿದಿರಿ ಬಹುತೇಕ ಯಾವುದು ಕೂಡ ಏನು ಪೆಂಡಿಂಗ್ ಇಲ್ಲ. ಅದಕ್ಕೆ ನಾನು ಲೀಸ್ಟ್ ಮಾಡಿಕೊಂಡು ನಾಳೆ ಟೈಮ್ ಸಿಗಲಿಲ್ಲ. ಒಂದು ನಿಮ್ಮನ್ನು ಕರೆಸಿಕೊಂಡು ಯಾವ ಗ್ರ್ಯಾಂಟಲ್ಲಿ ಯಾವ್ದು ಇಟ್ಟಿದ್ದೇವೆ, ಯಾವ ರೋಡ್ ಇಟ್ಟಿದ್ದೇವೆ ಅಂತೇಳಿ ನಾವು ಭಾಳ ಸ್ಪಷ್ಟವಾಗಿ ಪಟ್ಟಿ ಮಾಡಿ ವಾರ್ಡ್ ವೈಸ್ ನಾವು ಅದನ್ನು ಕ್ಲಾರಿಟಿ ಮಾಡಿ ಕೊಡ್ತೀವಿ. ಈಗ ಏನಾಗಿದೆ, ಕೆಲವು ನಗರೋತ್ಥಾನದಲ್ಲಿ ಇಟ್ಟಿದ್ದೇನೆ, ಕೆಲವು ಮೈನಾರಿಟಿ ಗ್ರಾಂಟ್ ಇಟ್ಟಿದ್ದೇನೆ, ಕೆಲವು MLA ಗ್ರಾಂಟ್ ಇಟ್ಟಿದ್ದೇವೆ, ಕೆಲವು ಫಿಶರ್ಸ್ ಗ್ರಾಂಟ್ ಇಟ್ಟಿದ್ದೇವೆ, ಕೆಲವು SFC ಇಟ್ಟಿದ್ದೀರಿ, ಕೆಲವು 15 ಕಡೆ ಕೆಲವರು ಓವರ್ಲ್ಯಾಪ್ ಆಗಿದೆ. ಯಾವುದು ಕೇಳುವಾಗ ಆಗ್ತದೆ ಇಲ್ಲದೊಂದು ಯಾವುದಾಗ್ತದೆ ಅವ್ರಿಗೆ ಕೂಡ ಕ್ಲಾರಿಟಿ ಇಲ್ಲ. ಸೊ ಅದೆಲ್ಲ ಓವರ್ಲ್ಯಾಪ್ ಆಗದ ರೀತಿಯಲ್ಲಿ ಪ್ರತಿಯೊಂದು ವಾರ್ಡ್ ವೈಸ್ ಡಿಸ್ಕಷನ್ ಮಾಡಿ ಅವರವರು ಏನೇನು ಕೆಲಸ ಇದೆಯಾ ಅದನ್ನು ನಾವು ಈ ವಾರದಲ್ಲಿ ಅದನ್ನು ನಾವು ಪ್ರಾರಂಭ ಮಾಡಲಿ. ಒಂದು ಶೌಚಾಲಯ, ಸೆಕೆಂಡು ಸ್ವಚ್ಛತೆ, ಥರ್ಡ್ ಅಗತ್ಯ ಬಂದ ಕಡೆ ನೀರಿದು, 4 ಲೈಟ್. ಇದು ಲೈಟ್ ಆ ಟೈಮ್ನಲ್ಲಿ ನಾವು ಎಕ್ಸ್ಟ್ರಾ ಲೈಟ್ ರೋಡ್ ಸೈಡೆಲ್ಲ ಬರ್ತದೆ ಮಾಡಲೇ ಬೇಕಾಗ್ತದೆ. ಮತ್ತು ನಾವು ಬ್ಯೂಟಿಫಿಕೇಷನ್ ಲೈಟ್ ಕೂಡ ನಾನು ಹೇಳಿದ್ದೇನೆ, ಬೆಲ್ಗಾಮನ್ನು ಕರೆಸಿಕೊಂಡು ನಮಗೊಂದು
ಪ್ಲ್ಯಾನ್ ಅದು ಕೊಡಿ ಅಂತೇಳಿ ನಮಗೆ ಮೂಡದಲ್ಲಿ ನಮಗೆ ಸೇರಿಸ್ಬೋದು. ಇಟ್ಸ್ ನಾಟ್ ಎನ್ ಇಶ್ಯೂ. ಡಿಸೈನ್ ಮಾಡಿ ಕೊಡಿ ಅದನ್ನು ಇದರಲ್ಲಿ ಯಾವ ಟೈಪ್ ಇಡೀ ನಮ್ಮ ಒಂದು ರೌಂಡ್ ಸಿಟಿಗೆ ಯಾವ ಮಾಡ್ಬೋದು ಅಂತೇಳಿ ಅದು ಕೊಡಿ. ಮತ್ತು ಅದೆಲ್ಲ ಕೂಡ ಲೈಟ್ ನಮಗೆ ಸೈಡೆಲ್ಲ ನಾನು ನೋಡ್ತೇನೆ ಬೇರೆ ಬೇರೆ ಊರಲ್ಲಿ ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಆಗೋದಾದ್ರೆ ಮಾತ್ರ ನೀವು ನಗರಸಭೆ ಒಪ್ಪಿ. ಒಮ್ಮೆ ನಾವು ಹಾಕುದು ಮತ್ತೆ ಬಲ್ಬ್ ಹೋದ್ರೆ ನಿಮಗೆ ಅಲ್ಲಿ ಹಾಕ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಸಾಹಸಕ್ಕೆ ಹೋಗಬೇಡಿ. ಎಲ್ಲ ಕಡೆ ಇಡೀ ಮಣ್ಣು ಹಿಡಿದು ಅದನ್ನು ಕ್ಲೀನ್ ಮಾಡುವಂಥ ಒಂದು ಅವಕಾಶ ನಿಮ್ಮನ್ನು ಇಲ್ಲಿ ಅಲ್ಲ, ನಾನು ಬೇರೆ ಕಡೆ ಹೇಳುವಂಥದ್ದು ಹಾಕಿದ್ದಾರೆ. ಇಡೀ ಮಣ್ಣು ಹಿಡಿದು ಹಾಕೋದು ಕೂಡ ಚೆನ್ನಾಗಿ ಕಾಣ್ತದೆ. ಇಡೀ ಮಣ್ಣು ಹಿಡಿದು ಅದನ್ನು ಕ್ಲೀನ್ ಮಾಡಲಿಕ್ಕೆ ಇನ್ನು ಲೋಕಲ್ ಬಾಡಿಯವರಿಗೆ ಆಗೋದಿಲ್ಲ. ಒಂದು ಬಲ್ಬ್ ಹೋದರೆ ನೀವು ಅದನ್ನು ರಿಪೇರಿ ಮಾಡೋದಿಲ್ಲ. ನಿಮಗೆ ಕ್ಲೀನ್ ಮಾಡಿ ಬಲ್ಬ್ ಹಾಕಿ ಅದನ್ನು ಮೇಂಟೈನ್ ಮಾಡಿ ಬಿಲ್ ಕಟ್ಟಲಿಕ್ಕೆ ಶಕ್ತಿ ಇದ್ರೆ ಮಾತ್ರ ವಿಚಾರ ಎಲ್ಲ ನೀವು ಪ್ರಪೋಸಲ್ ಕೊಡೋಣ ವಿಚಾರ ತಾವು ಇವತ್ತು ಮಾಡಿ. ಒಮ್ಮೆ ಹಾಕೋ ಉಳಿಸೋ ಟೈಮ್ ಆಟೋಮೆಟಿಕ್ ಬಂದೇ ಬರ್ತದೆ ಟೆಂಪರ್ ಲೈಟ್. ಪರ್ಮನೆಂಟ್ ಲೈಟ್ ನಾನು ಹೇಳಿದ್ರು ಈ ಮೂರಿಗೆ ನೀವು ಜವಾಬ್ದಾರಿ ಇದ್ರೆ ಮಾತ್ರ ಅದನ್ನು ವಹಿಸ್ಕೊಳ್ಬೇಕು. ಇಲ್ಲ ಸುಮ್ಮನೆ ಯಾಕೆ ಅದು ಗಲೀಜಾಗೋದು ನಾಳೆ ಬೋಗ್ಕಡೆ ನಮಗೆ ಬೈಯೋದು ಇದಕ್ಕೆಲ್ಲ ಮಾಡಲಿಕ್ಕೆ ಅಥವಾ ಯಾರಾದರೂ NGO ಸಂಘ ಸಂಸ್ಥೆದನ್ನು ವಹಿಸ್ಕೊಳ್ಬೇಕು ಒಬ್ಬೊಬ್ಬರು ಯಾರಾದರೂ. ಇಲ್ಲ ಅದನ್ನು ನಾವೇ ಅದನ್ನು ಈ ರಸ್ತೆ ನಾವು ಮೇಂಟೈನ್ ಮಾಡ್ತೇವೆ, ಈ ಬಿಸ್ನೆಸ್ ನಾವು ಮೇಂಟೈನ್ ಮಾಡ್ತೇವೆ, ಆ ಟೈಪನ್ನು ನೋಡ್ಕೊಂಡು ಮಾಡಿ. ಈಗ ಉರುಸಿಗೆ ಸಂಬಂಧಪಟ್ಟ ಏನಿದೆ ಅದರ ಬಗ್ಗೆ ಚಿತ್ತರಾಗಿ ತಮ್ಮ ಕೆಲಸ ಅಂತ ಇವತ್ತು ಮಾಡಿ. ಥರ್ಡ್ ನಮಗೆ ಮೆಸ್ಕಾಂ ಸಂಬಂಧಪಟ್ಟ ಹಾಗೆ ನಮಗೆ ಗೊತ್ತಿದೆ, ಲಾಸ್ಟ್ ಟೈಮ್ ನೀವು ಇದ್ದಲ್ಲ. ಸೊ ಎಲ್ಲ ಕಡೆ ಏನು ಬೇಕು ಕೂತ್ಕೊಂಡು ನೋಡಿ, ನಾನೇನು ಚರ್ಚೆ ಮಾಡ್ತೇನೆ ನಮ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕಮಿಟಿ ಅವ್ರಿಗೆ ಗೊತ್ತಾಗ ನೀವು ಸಪ್ರೇಟ್ ಕೂತ್ಕೊಂಡು ಚರ್ಚೆ ಮಾಡಿ. ಅಲ್ಲಿ ಇವರು ಎಕ್ಸ್ಟ್ರಾ ಲೈಟ್ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಯಾವಾಗ ಬೇಕಾದ್ರೆ ಸಾಕಾರ ಮತ್ತೆ ಪವರ್ ಕಟ್ ಇಲ್ಲದು ಇವೆಲ್ಲ ವಿಚಾರ ನಾವು ನೋಡ್ತೇನೆ. ಆರೋಗ್ಯ ಸಂಬಂಧಪಟ್ಟಾಗ ಕೂಡ ಹಾಗೆ ನಾವು ಸಣ್ಣ ಸಣ್ಣ ಕಾರ್ಯಕ್ಕೆ ಇಲ್ಲಿ ಔಟ್ ಪೋಸ್ಟೇ ಮಾಡ್ಬೇಕು. ಇಲ್ಲಿ ಜಾಗ ಕೊಡ್ತಾರೆ, ಅದಕ್ಕೆಲ್ಲ ಒಂದೊಂದು ಜಾಗ ಕೊಡ್ತಾರೆ, ಔಟ್ ಪೋಸ್ಟ್ ಹಾಕಿ. ಪೊಲೀಸ್ ಇಲಾಖೆ ಕೂಡ ಇವತ್ತು ಅಲ್ಲಿ ಇರಬೇಕು. ಒಂದು ಟ್ರಾಫಿಕ್ ಮೇಂಟೆನೆನ್ಸ್ ಮತ್ತು ಲಾ ಆ್ಯಂಡ್ ಆರ್ಡರ್ ಎರಡು ಕೂಡ, ಅದು ಕೂಡ ಪಕ್ಕದ ಪೋಸ್ಟ್ ಇದು ಕೊಡ್ತಾರೆ ಔಟ್ ಪೋಸ್ಟ್. ಅದಕ್ಕೆ ಎಷ್ಟು ಜನ ಬೇಕೆ ಅಂತ ಹೇಳಿಕೊಂಡು ಸೆಕೆಂಡ್ ಟೈಮ್ ಮಾಡ್ಬೋದು. ಫೈರ್ ಸ್ಟೇಷನ್ ಕೂಡ ಹಾಗೆ ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ, ಈ ಸಲವೇ ಅದನ್ನು ಮಾಡಿ. ಹೊಸ ವೆಹಿಕಲ್ ಬಂತ ನಮ್ಮದು ಉಳ್ಳಾಲದು ಟೆಂಡರ್ ಆಯ್ತಾ ಮುಂದಿನ ದಿನ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. 2-3 ತಿಂಗಳ ಕೆಲಸ ಈಗ ಏಪ್ರಿಲ್ ಆದಷ್ಟೇ. ಇನ್ನು ಟೆಂಡರ್ ಆಗಬೇಕು. ಟೆಂಡರ್ ಆದ ನಂತರ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ ಕಂಪ್ಲೀಟ್ ಆಗಿ. ಇಡೀ ಉಳ್ಳಾಲ ನಗರಸಭೆಗೆ ಸಂಬಂಧಪಟ್ಟ ಹಾಗೆ ಅರಣ್ಯ ಉರುಸ್ ಫಾರೆಸ್ಟ್ ಬಂದಿದ್ದಾರಾ ನೋಟ್ ಮಾಡಿ ಅವರೇ. ಬರದಂತ ಇಲಾಖೆ ಹೇಳಿ. ಉರುಸ್ ಬಾಲ್ಗೊಳ್ಳಿರುವ ಊರ ಪರ ಲಕ್ಷಾಂತರ ರೂಪಾಯಿ ಅನುಕೂಲ ಚಪ್ಪರ ಪೆಂಡಲ್ ನಿರ್ಮಿಸಲು ಸುಮಾರು ಬಿದಿರು ಅದು ನೀವು ಅರ್ಜಿ ಕೊಡಬೇಕು. ಅದು ಕೊಡ್ತಾರೆ, ಅದು ಇಲ್ಲಿ ಬೇಕಂತಿಲ್ಲ. ಅದು ನೀವು ಅರ್ಜಿ ಕೊಡಿ, ಫಾಲೋಅಪ್ ಮಾಡಿ ಅಲ್ಲಿಂದ ಒಪ್ಪಿಗೆ ಬೆಂಗಳೂರದ ಒಪ್ಪಿಗೆ ತಗೊಳ್ಬೇಕು. ಅದು ಪ್ರತಿ ವರ್ಷ ಕೂಡ ಹಾಗೆ. ಈಗ ಟೈಮ್ ಆಯಿತು ಮತ್ತು ಈಗಲೇ ಮಾಡಬೇಕು. ಅದು ಪ್ರವಾಸೋದ್ಯಮ ಅದು ಉಚಿತವಾಗಿ ಒಂದು ಉರುಸ್ ಪ್ರಚಾರದ ರಾಜ್ಯ ಪ್ರಚಾರ ಫಲಕಗಳನ್ನು ನಿರ್ಮಿಸುವುದು ಅಲ್ಲದೆ ಕೇಳಿ ಅದನ್ನು ಅವರಿಗೆ ರೈಟಿಂಗಲ್ಲಿ ಕೊಡಿ ಎಲ್ಲೆಲ್ಲಿ ಅಂತೇಳಿ. ಮತ್ತು ಅವ್ರು ಮಾತ್ರ ಗೊತ್ತಾಗ್ತಾ ಇಲ್ಲ. ಪ್ರವಾಸಕ್ಕೆ ಸಂಪರ್ಕ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು. ಓಕೆ. ಉಲ್ಲಾಸ ಸಮುದಾಯಕ್ಕೆ ಅಭಿವೃದ್ಧಿಪಡಿಸುವುದು ಇದಕ್ಕೆ. ಅದೀಗ ಪೊಲೀಸ್ ಇಲಾಖೆ ಮತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇವರಲ್ಲಿ ಈ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದರೆ ಬೇರೆ ಬೇರೆ ಊರಿನವ್ರು ಬರ್ತಾರೆ, ಇಲ್ಲಿ ಬರುದು ಮತ್ತೆ ಬೀಚಿಗೆ ಹೋಗುದು. ಇದು ನೀರಿನ ತೀವ್ರತೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ನೋಡೇ ಇರೋದಿಲ್ಲ. ಅವ್ರು ಅಲ್ಲಿ ಬೇರೆ ಬೇರೆ ನೋಡಿರ್ತಾರೆ, ಅದೇ ಟೈಪ್ ಇಲ್ಲಿದ್ದು ಇದೇ ಬೇರೆ. ಸೊ ಆವಾಗ ನಮ್ಮಲ್ಲಿ ಸ್ವಲ್ಪ ಹೋಮ್ ಗಾರ್ಡ್ಸ್ ಮತ್ತು ಅಲ್ಲಿ ನಾವು ಟೆಂಪರರಿ ನಾವು ಇದೇ ಬ್ಯಾರಿಕೇಡ್ ಹಾಕಿಕೊಂಡು ಹೋಗಲೇ ಬಿಡಬಾರ್ದು. ಮತ್ತು ಇದಕ್ಕೆ ಬರೀ ಪೊಲೀಸರು ಮಾತ್ರ ಅಲ್ಲ, ನಮ್ಮ ಊರ ವಾಲಂಟಿಯರ್ಸ್, ಆ ಊರಿನ ವಾಲಂಟಿಯರ್ಸ್ ಕೂಡ ನಮಗೆ ಅತ್ಯಗತ್ಯ. ಒಂದು ಟೀಮ್ ಮಾಡಿ ಅದಕ್ಕೆ ಕೊಡಬೇಕು. ಇದರಲ್ಲಿ ಉರು ಸಂದರ್ಭ ಹೆಚ್ಚಿನ ಸಂಬಂಧ ಭೇಟಿ ನೀಡಿದೆ, ಸಂಬಂಧಕ್ಕೆ ವಿಲೀನತೆ ಭೇಟಿ ನೀಡುವುದು. ದರ್ಗಾಸ ಮುಖ್ಯ ಅಲಂಕೃತ ಲೈಟನ್ನು ಅಳವಡಿಸೋದು. ಈಗ ಚರ್ಚೆ ಬಂತು. ಓಕೆ. ಊರವ್ರು ಕೂಡ ತಗೊಳ್ಬೇಕು. ನೀವು ನೋಡಿ, ನೀವು ಒಂದು ಇಷ್ಟು ಲಕ್ಷ ಜನರಿಗೆ 10% ಪೊಲೀಸ್ನವ್ರಿಗೆ 10% ಕೂಡ ಇಲ್ಲ. ನೀವು ನಿಮ್ಮ ಎಲ್ಲ ಸಮಸ್ಯೆ ಪೊಲೀಸಲ್ಲಿ ಹಾಕಿ ಅವ್ರು ಕೆಲಸ ಮಾಡ್ಲಿಕ್ಕೆ ಆಗ್ತದ? ಅಲ್ಲಿ ಹೋಮ್ ಗಾರ್ಡ್ ಮಾಡಿಕೊಂಡು ನೀವು ಲೋಕಲನ್ನು ಫಿಟ್ ಮಾಡಿಸಿ. ಮತ್ತು ನಾನು ಹೇಳಿದ್ರೆ ಯಾರನ್ನು ಬಿಡಬೇಡಿ. ಅದೇ ಒಂದು ಮೀಟಿಂಗ್ ಕರೆದು ಅಲ್ಲಿ ಮಾಡಿಸ್ಬೇಡಿ. ಈಗ ಪೊಲೀಸ್ ಇಲಾಖೆ ನಮಗೆ ಎಕ್ಸ್ಟ್ರಾ ಬ್ಯಾರಿಕೇಡ್ ಬೇಕಾದರೆ ನಾವು ಡಿಸ್ಟ್ರಿಕ್ಟಿಂದ ತಗೊಂಡು ಬಂದು, ಈಗ ನಮ್ಮ ಬೀಚಿಗೆ ಎಷ್ಟು ಬ್ಯಾರಿಕೇಡ್ ಬೇಕು, ನಮ್ಮ ಈ ಬೀಚಿಗೆ ಎಷ್ಟು ಬೇಕು, ಅದನ್ನು ಟೈಮ್ ಬಿಟ್ಟು ಆಫ್ಟರ್ ಈವ್ನಿಂಗ್ 5 o'clock ಕ್ಲೋಸ್ ಮಾಡ್ತಾರೆ ಆಯ್ತು ಅಷ್ಟೇ. 5ಕ್ಕೆ ಮತ್ತು ಸ್ವಲ್ಪ ಬೋರ್ಡ್ಸ್ ಹಾಕುವ, ಇಲ್ಲಿ ಡೇಂಜರ್ ಇದೆ, ಸ್ವಿಂಗ್ ಮಾಡಬೇಡಿ, ಇದು ಮಾಡಬೇಡಿ ಅಂತೇಳಿ ಮಾಡಿಬಿಡ್ಬೋದು. ದಟ್ ವಿಲ್ ಪ್ಲಾನ್ ಇಟ್ ಔಟ್.
ಲೈಟಿಗೆ ಸಂಬಂಧ ನಗರಸಭೆಯವ್ರು ಮಾಡಬೇಕು, ಬ್ಯೂಟಿಫಿಕೇಶನ್, ಸೌಂದರ್ಯೀಕರಣ. ಯಾವ ರೀತಿ ಗೊತ್ತಾಯ್ತಲ್ಲ, ದರ್ಗಾ ಬಡ ಕೆರೆಯನ್ನು ಅಭಿವೃದ್ಧಿ ಪಡಿಸಿದಾಗ ನಾವು ಡಿಸೈನ್ ಕೊಡಿ ಅಂತ ಹೇಳಿದ್ದೇವೆ. ಇದರಲ್ಲಿ 2 ಆಪ್ಷನ್ ಇದೆ. ಒಂದು, ನೀವು ಈ ಮಸೀದಿಯನ್ನು ಪುನರ್ ನಿರ್ಮಾಣ ಮಾಡುವಾಗ ಅದರ ಪರಿಸ್ಥಿತಿ ಏನು, ಈಗ ಮಾಡಬೇಕಾದ್ರೆ ತೊಂದರೆ ಇಲ್ಲ, ಮೂಢ ಮುಖಾಂತರ ತಕ್ಷಣ ಮಾಡಿಸ್ಬೇಕು, ಅದು ವೇಸ್ಟ್ ಆಗಬಾರ್ದಲ್ಲ, ಅದು ನೀವು ಚರ್ಚೆ ಮಾಡಿ ಹೇಳಿ. ಫೈರ್ ಸರ್ವಿಸ್ ಸ್ಟೇಷನ್ ಅದು ತೊಕ್ಕೋಟು ಅಗ್ನಿಶಾಮದ ಆ ಒಂದು ಅಲ್ಲಿ ಟೆಂಪರರಿ ಆಗಿ ಇಲ್ಲಿ ಬರಬೇಕು. ಆ ಟೈಮ್ನಲ್ಲಿ ಮೋರ್ ದೆನ್ 10,000-15,000 ಕ್ರೌಡ್ ಎಲ್ಲ ಬರುವಾಗ ಅಲ್ಲಿ ಫೈರ್ ಇಂಜಿನ್ ಸರ್ವಿಸ್ ಕೊಡ್ತವೆ. ಅಲ್ಲಿ ಅವ್ರಿಗೆ ಲಾಭ ಆಗೋದಾದ್ರೆ ಮಾತ್ರ KSRTC ಅವರು ಆಗ್ತಾರೆ. ಸೊ ಸ್ಟಾರ್ಟಿಂಗ್ ಅವರು, ಅದಕ್ಕಾಗಿ ನಾವು ಲಾಸ್ಟ್ 1 ವೀಕ್ ಅದನ್ನು ಕೇಳಿದ್ರೆ ಬೆಟರ್, ಜನ ಜಾಸ್ತಿ ಆವಾಗ. ಅದನ್ನು ನಾನು ಫಸ್ಟ್ ನೋಡಿ, ನೀವು ಫಸ್ಟ್ 10 days ಅಂತ ಹಾಕಿ ಜನ ಕಡಿಮೆ ಇದ್ದಾಗ ಹಾಕಿದಾಗ ಅವ್ರು ಯಾವ ದಿವಸ ಹಾಕಿ ಲಾಸ್ ಆದರೆ ಅವರು ಆಗೋದಿಲ್ಲ. ಬಸ್ ಬೆಂಗಳೂರಿಗೆ ಒಂದು ಬಸ್ ಇಲ್ಲಿಂದಲೇ ಬಂದು ಟರ್ನ್ ಆಗಿ ಹೋಗ್ತಾ ಇತ್ತು ರಾಜಹಂಸ, ಎಲ್ಲಿ ಗೇಟ್ ಮುಂದೆಯಿಂದ 6 ತಿಂಗಳಿಂದ ಸ್ಟಾಪ್ ಆದ. ಯಾಕೆ ಸ್ಟಾಪ್ ಆಯಿತು? ಉಳ್ಳಾಲದವ್ರು ಕೂಡ ಹೋಗುದಿಲ್ಲ, ಉಳ್ಳಾಲದ ಪಂಪಲ್ಲಿ ಹಿಡಿದುಕೊಂಡು 100 ರೂಪಾಯಿಗೆ ಹೋಗುದು. ನೀವು ಕೂಡ ಹೋಗೋರು, ನೀವು ಕೂಡ ಇಲ್ಲಿ ಬಸ್ ಹತ್ತಲಿಲ್ಲ, ಇಲ್ಲಿಂದ ಪಂಪೆಗೆ ಹೋಗಿ ಏನು ಕಡಿಮೆ ಸಿಕ್ಕೋ ಹೋಗೋ ಬಸ್ಸಲ್ಲಿ ಒಂದು ಇಲ್ಲಿ ಯಾರು ನಡೆಸ್ತಾನೋ ಇಲ್ಲಿ. ಅದಕ್ಕೆ ನೀವು ಹೋಗೋದಾದರೆ ಮಾತ್ರ ಜನ ಇಲ್ಲಿ, ನೀವು ಅದಕ್ಕೆ ನೀವು ಸ್ಟಾರ್ಟಿಂಗ್ ಹಾಕಿ ಇಲ್ಲಿ ರಶ್ ಆಗೋ ಟೈಮಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರೆ ಆ ಟೈಮ್ ಇರುವುದಿಲ್ಲ. ಲಾಸ್ಟ್ 1 ವೀಕ್ ಆಗೋ ರಶ್ ಆಗೋದು. ಬಂದ್ರೆ ಬೆಟರ್ ಅದರಲ್ಲಿ, ಅದು ನೀವು ಬರೆದು ಕೊಡಿ ಎಲ್ಲಿ, ಮತ್ತೆ ಅಲ್ಲಿಂದ ಪ್ರಚಾರ ಮಾಡಿಸುವ. ಇನ್ನೊಂದು, ನಮ್ಮ ರೆವೆನ್ಯೂ ತಾವು ನೋಟ್ ಮಾಡಿ, ಕೇರಳದಿಂದ ಕರ್ನಾಟಕಕ್ಕೆ ವಾಹನಗಳಿಗೆ ಅವ್ರು ಬರೀ ಇಲ್ಲಿ ತನಕ ಮಾತ್ರ ಬರೋದು. ಇಲ್ಲಿ ಕೇರಳದಿಂದ ಬರೋದು ಬಸ್ ಏನಾಗಿ ಇಲ್ಲದಿದ್ದರೆ RTOಲ್ಲಿ ಅವರು ಇಳಿದು ಬೇರೆ ಬಸ್ ಹತ್ತಿ ಇಲ್ಲಿಗೆ ಬರಬೇಕು. ಯಾಕೆ? ಈ ಬಸ್ಸಲ್ಲಿ ಬರುವವನು ಬರೀ 5 ಕಿಲೋಮೀಟರ್ಗೆ ಬೇಕಾಗುಂಟು ಕರ್ನಾಟಕ ಟ್ಯಾಕ್ಸಿನೊಮ್ಮೆ ಕಟ್ಟಲಿಕ್ಕೆ ಅವನು ಯಾರು ಆಗುವುದಿಲ್ಲ. ಅದಕ್ಕಾಗಿ ಇಲ್ಲಿಗೆ ಬರುವವರು ಫಸ್ಟ್ ಇಲ್ಲಿಗೆ ಮಾಹಿತಿ ಕೊಡಬೇಕು, ನಾವು ಇಲ್ಲಿಗೆ ಬರ್ತಾ ಇದ್ದೇವೆ, ಇಷ್ಟು ಈ ಬಸ್, ಈ ಹೆಸರು, ಈ ನಮ್ಮ ಬಸ್ ನಂಬರ್, ಆ ಬಸ್ ನಂಬರನ್ನು ನಾವು ಇಲ್ಲಿ ಕೊಟ್ಟು ಅವ್ರಿಗೆ ಇಲ್ಲಿಗೆ ಬಂದು ಹೋಗೋ ರೀತಿ ಒಂದು ಎಕ್ಸಂಪ್ಷನ್ ಐಡೆಂಟಿಫೈ ಅಲ್ಲ. ಅವ್ರೆ ಅಲ್ಲಿಂದ ನೋಡಿ, ಅವರು ಕೇರಳದ ಬಜೂರಿಗೆ ಐಡೆಂಟಿಫೈ ಮಾಡೋದು, ಅವ್ರು ಅಲ್ಲಿಂದ ಬರೋದಲ್ಲ, ಕೊಲ್ಲಮ್ಮಿಂದ ಕ್ಯಾಲಿಕಟ್ಟಿಂದ ಎಲ್ಲ ಬರುವವರು ಇವನ್ನ ಸಂಪರ್ಕಿಸಬೇಕು. ಆ ಬಸ್ ನಂಬರ್ ಬಸ್ ಇದು ಕೊಟ್ಟರೆ ಅಲ್ಲಿ ಹೇಳಬೇಕು, ಅವರಿಗೆ ಮಾತ್ರ ಇಲ್ಲಿಗೆ ಬಂದು ಹೋಗುವ ತನಕ. ಯಾಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಇಲ್ಲಿಗೆ ಅಂತ ಹೇಳಿಕೊಂಡು ಅವ್ರು ಇಡೀ ನಮ್ಗೆ ಯಾರನ್ನು ಇರಲಿಕ್ಕೆ ಸಾಧ್ಯ ಇಲ್ಲ. ಸಹೋದರ ಧರ್ಮದ ಎಲ್ಲರಿಗೂ ನಮಸ್ಕಾರಗಳು. ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಹೆಸರುವಾಸಿಯಾದ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ತಂಗಲ್ರವರ 22ನೆಯ ಪಂಚವಾರ್ಷಿಕ ಮತ್ತು 432ನೆಯ ವಾರ್ಷಿಕ ಕಾರ್ಯಕ್ರಮ ಇನ್ಶಾ ಅಲ್ಲಾ ಇದೇ 2025 ಏಪ್ರಿಲ್ 24ರಿಂದ ಮೇ 18ರವರೆಗೆ ನಡೆಯಲಿಕ್ಕಿದೆ. ಆ ಉರ್ಸ್ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಆತ್ಮೀಯರು, ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರು ಆದಂಥ UT ಖಾದರ್ ಅವರ ನೇತೃತ್ವದಲ್ಲಿ ನಡೆದಿದೆ. ಅಧಿಕಾರಿಗಳು ಇದು 22ನೇ ಪಂಚವಾರ್ಷಿಕ ಉರುಸ್. ಈ ಉರುಸ್ ಕಾರ್ಯಕ್ರಮಕ್ಕೆ 24 ದಿವಸದ ಕಾರ್ಯಕ್ರಮದಲ್ಲಿ 25 ಲಕ್ಷದಿಂದ 30 ಲಕ್ಷದವರೆಗೆ ಯಾತ್ರಾರ್ಥಿಗಳು ಬರುವ ನಿರೀಕ್ಷೆ ಇದೆ. ಅದರಲ್ಲಿ ಕೊನೆಯ ದಿನ ಮೇ 18ರಂದು ಹೆಚ್ಚು ಕಡಿಮೆ 3ರಿಂದ 4 ಲಕ್ಷ ಯಾತ್ರಾರ್ಥಿಗಳು ಬರುವ ನಿರೀಕ್ಷೆ ಇದೆ. ಏಕೆಂದರೆ ಅವತ್ತು 24 ಗಂಟೆಗಳಲ್ಲಿ ಇಲ್ಲಿ ಅನ್ನದಾನ ಕೊಡುವ ದಿವಸ. ಸಾಧಾರಣ ಲಾಸ್ಟ್ ಕೊನೆಯ ಉರುಸಲ್ಲಿ 15,000 kg ಮಟನ್ ಮತ್ತು 35,000 kg ಗೀ ರೈಸ್ ರೆಡಿ ಮಾಡಲಾಗಿದೆ. ಇವು ಈ ಸಲ ಅದಕ್ಕಿಂತ ಜಾಸ್ತಿ ಬೇಕಾಗುತ್ತದೆ. ಏಕೆಂದರೆ ನಾನು ಈ ಮಾತನ್ನು ತಮ್ಮ ಹತ್ರ ಹೇಳ್ತಾ ಇದ್ದೇನೆ, 22ನೇ ಪಂಚವಾರ್ಷಿಕ ಉರುಸು ಒಂದು 50-40 ವರ್ಷಗಳ ಮುಂಚೆ ಉಳ್ಳಾಲವು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಇಷ್ಟು ಕಟ್ಟಡಗಳಿರಲಿಲ್ಲ, ವಿಶಾಲವಾದ ಜಾಗ ಇತ್ತು. ಈಗ ಇಲ್ಲಿ ಜಾಗ ಇಲ್ಲ, ಸಂಪೂರ್ಣವಾಗಿ ಕಟ್ಟಡಗಳು, ಫ್ಲ್ಯಾಟ್ಗಳು ತುಂಬಿ ತುಳುಕುತ್ತಿದೆ. ಆದ್ದರಿಂದ ಜನಸಂಖ್ಯೆ ಹಳೆಗಿಂತ ಈಗ ಡಬಲ್ ಆಗಿಬಿಟ್ಟಿದೆ. ಬಸ್ ವ್ಯವಸ್ಥೆ ಇರುವುದು,
ಆ ವ್ಯವಸ್ಥೆಯಲ್ಲಿ ನಾವು ಈ ಉರುಸನ್ನು ನಡೆಸಬೇಕು. ಅದಕ್ಕೆ ಎಲ್ಲ ಇಲಾಖೆ ಸಹಕಾರ ಬೇಕೇ ಬೇಕು. ಇಲಾಖೆಗಳ ಸಹಕಾರ ಇಲ್ಲದಿದ್ದರೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ ಈ ಉರೂಸ್ ನಡೆಸುವುದು ಕೇವಲ ನಮ್ಮ ಸ್ಪೀಕರ್ ಸರ್ ಹೇಳಿದ ಹಾಗೆ ದರ್ಗಾ ಸಮಿತಿಯವರಲ್ಲ. ಈ ಉರೂಸ್ ನಡೆಸುವುದು ಉಳ್ಳಾಲದ ನಗರಸಭಾ ವ್ಯಾಪ್ತಿಯ ಹಿಂದೂ, ಮುಸಲ್ಮಾನ್, ಕ್ರಿಸ್ತರು ಎಲ್ಲರೂ ನಡೆಸುವ ಉರೂಸ್ ಕಾರ್ಯಕ್ರಮವಾಗಿದೆ. ಎಲ್ಲರೂ ಒಟ್ಟಿಗೆ ಸೇರಿ ಸ್ವತಃ ಸ್ವಯಂ ಸೇವಕರಾಗಿ ನಡೆಸುವಂಥ ಉರೂಸ್ ಕಾರ್ಯಕ್ರಮ. ಏಕೆಂದರೆ ರಾಷ್ಟ್ರದಿಂದ ವಿದೇಶಗಳಿಂದ ಕೂಡ ಅನೇಕ ಗಣ್ಯ ವ್ಯಕ್ತಿ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇಶದ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು, ಗವರ್ನರ್ಗಳು ಕೂಡ ಬರ್ತಾ ಇದ್ದಾರೆ ಈ ಉರೂಸ್ ಕಾರ್ಯಕ್ರಮಕ್ಕೆ. ಆದ್ದರಿಂದ ತಾವೆಲ್ಲರೂ ಈ ಉರೂಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸರ್ಕಾರದಿಂದ ಅದರ ಒಟ್ಟಿಗೆ ಸ್ವಯಂ ಪ್ರೇರಿತವಾಗಿ ತಮ್ಮ ಎಲ್ಲ ಸಹಕಾರ ನಿರೀಕ್ಷಿಸುತ್ತಾ ಇವತ್ತಿನ ಸಭೆಗೆ ಬಂದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದ ಹೇಳುತ್ತಾ, ಅದೇ ರೀತಿ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಭೆ ಅಧ್ಯಕ್ಷರು, ನಗರಸಭೆಯ ಸದಸ್ಯರು, ಮಾಜಿ ಸದಸ್ಯರು, ಊರಿನ ಪ್ರಮುಖರು, ನಮ್ಮ ದರ್ಗಾ ಸಭೆ ಸದಸ್ಯರು, ದರ್ಗಾ ಸಭೆ ಪದಾಧಿಕಾರಿಗಳು ಎಲ್ಲರನ್ನು ಕೂಡ ನೆನಪಿಸುತ್ತಾ, ಎಲ್ಲರನ್ನು ವಂದಿಸುತ್ತಾ, ಇದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ತಹಸೀಲ್ದಾರರು ಗೌರವಾನ್ವಿತ, ACP ಅವರು, DCP ಅವರು ಎಲ್ಲರೂ, ನಮ್ಮ PW ಇಲಾಖೆಯವರು ಎಲ್ಲ ಇಲಾಖೆಯನ್ನು ನೆನಪಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಅದೇ ರೀತಿ ಪತ್ರಿಕಾಗೋಷ್ಠಿಯವರು, ಅದೇ ರೀತಿ ವಿಶೇಷವಾಗಿ ಹೇಳುವುದೇನೆಂದರೆ ಈ ಉರೂಸಿನ, ನಾನು ಹೇಳಿದ್ದೇನೆ, ಈ ಉರೂಸಿನ ಈಗ ನಮ್ಮ ಸರ್ UT ಖಾದರ್ ಸರ್ ಅವರು ಕ್ಷೇತ್ರ MLA ಆಗಿದ್ದಾರೆ. 1972ರಲ್ಲಿ ಇದೇ ಕ್ಷೇತ್ರದಲ್ಲಿ MLA ಆಗಿದ್ದವರು ಇವರ ತಂದೆಯಾಗಿದ್ದರು, UT ಫರೀದ್ರವರು. ಅವರ ಕೊಡುಗೆಯನ್ನು ನಾವಿವತ್ತು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸೈಯದ್ ಮದನಿ ದರ್ಗಾ ಸಮಿತಿಯಲ್ಲಿ ಅಧೀನದಲ್ಲಿ 2 ಟ್ರಸ್ಟ್ಗಳಿವೆ. ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಇನ್ನೊಂದು ಸೈಯದ್ ಮದನಿ ಅರಬಿಕ್ ಎಜುಕೇಷನ್ ಟ್ರಸ್ಟ್. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಲ್ಲಿ 17 ಶಾಲಾ ಕಾಲೇಜು ನಡೀತಾ ಇದೆ, 17 ಸ್ಕೂಲ್ ಆ್ಯಂಡ್ ಕಾಲೇಜ್, ಒಂದು ITI ಕಾಲೇಜು ನಡೀತಾ ಇದೆ. ಅದೇ ರೀತಿ ಸೈಯದ್ ಮದನಿ ಅರಬಿಕ್ ಎಜುಕೇಷನ್ ಟ್ರಸ್ಟಲ್ಲಿ 33 ಮದ್ರಸಗಳು, 33 ಜುಮಾ ಮಸೀದಿಗಳು ಮತ್ತು ಮಸೀದಿಗಳು ನಡೀತಾ ಇದೆ. ಇದರ ಅಧೀನದಲ್ಲಿ 28 ಮೊಹಲ್ಲಗಳಿವೆ. ಏಕೆಂದರೆ 1980ರಲ್ಲಿ ಕರ್ನಾಟಕ ಸರ್ಕಾರದ ವಕ್ಫ್ ಸಚಿವರಾಗಿದ್ದಂಥ ದಿವಂಗತ ಅಜೀಜ್ ಶೇಖ್ ಅವರು ಇಲ್ಲಿಗೆ ಭೇಟಿ ಕೊಟ್ಟಾಗ ಈ ದರ್ಗವನ್ನು ನೋಡಿ ಕರ್ನಾಟಕ ವಿಧಾನಸಭೆಯಲ್ಲಿ ಉಳ್ಳಾಲ ದರ್ಗವು ಕೇವಲ ದರ್ಗ ಅಲ್ಲ, ಇದು ಮಿನಿ ಸರ್ಕಾರ ಇದ್ದಾಗೆ, ಸರ್ಕಾರವು ಯಾವ ರೀತಿಯಲ್ಲಿ ಪ್ರಜೆಗಳಿಗೆ ತನ್ನ ಸೇವೆಯನ್ನು ಮಾಡ್ತಾ ಇದೆ, ಅದೇ ರೀತಿ ಉಳ್ಳಾಲ ದರ್ಗವು ತಮ್ಮ ಪ್ರಜೆಗಳಿಗೆ ಎಲ್ಲ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ಇವರು ನಮ್ಮ ಅಜೀಜ್ ಶೇಖ್ ಅವರು ವಿಧಾನಸಭೆಯಲ್ಲಿ ಹೇಳಿದರು. ಲಾಸ್ಟ್ 2 ತಿಂಗಳಿಗೆ ಮುಂಚೆ ನಮ್ಮ ರಾಜ್ಯದ ಘನವೆತ್ತ ಸನ್ಮಾನ್ಯ CM ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವರು ಭೇಟಿ ಕೊಟ್ಟಿದ್ದರು. ಅವರು ಹೇಳಿದ ಮಾತು, ನಾನು ಭಾರತ ದೇಶದ ಎಲ್ಲ ದರ್ಗಗಳಿಗೆ ಭೇಟಿ ಕೊಟ್ಟಿದ್ದೇನೆ, ಹಾಗೂ ನಮ್ಮ ರಾಜಸ್ಥಾನದ ಅಜ್ಮೀರ್ ದರ್ಗಾದ ನಾನು ಸದಸ್ಯನಾಗಿದ್ದೇನೆ. ಆದರೆ ಈ ದೇಶದಲ್ಲಿ ಎಷ್ಟು ದರ್ಗಗಳಿವೆ, ಅದಕ್ಕೆಲ್ಲಂತೆ ಮಿಗಿಲಾಗಿ ಉಳ್ಳಾಲ ದರ್ಗವು ಸಂಪೂರ್ಣವಾಗಿ ಈ ಉಳ್ಳಾಲ ಜನತೆಗೆ, ಎಲ್ಲ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕಂತೇಳಿ ನಾವು ಇದನ್ನು ಕಲಿಯಬೇಕಂತ ಎಂಬ ಮಾತನ್ನು ನಮ್ಮ ನಸೀರ್ ಅಹಮದ್ ಅವರು ಹೇಳಿದರು. ಆದ್ದರಿಂದ ರೀತಿಯ ಎಲ್ಲ ಅಧಿಕಾರಿಗಳ ವಿನಂತಿ ಮಾಡ್ತಿರೋದಂದರೆ ನೀವು ನಮ್ಮ ಉರೂಸ್ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿ ಎಂದು ಹೇಳುತ್ತಾ ನಾನು 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಭಾರತ ಅಜ್ಮೀರ್ ಎಂದೇ ಆ ಪಾವಿತ್ರತೆಗೆ ಖ್ಯಾತಿ ಪಡೆದಂತಹ ಉಳ್ಳಾಲ ಸೈಯದ್ ಮದನಿ ದರ್ಗಾದ ಉರೂಸ್ ಕಾರ್ಯಕ್ರಮವು ಬಹುಶಃ ಇವತ್ತು ಏಪ್ರಿಲ್ 24ರಿಂದ ಮೇ 18ರವರೆಗೆ ನಡೆಯಲಿಕ್ಕಿದೆ. ಲಕ್ಷಾಂತರ ಮಂದಿ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ.
ಈ ಒಂದು ಸಂದರ್ಭದಲ್ಲಿ ಇಡೀ ಹಿಂದೆ ಕೂಡ ಇತಿಹಾಸ ಮತ್ತು ಪರಂಪರೆ ಅಂತ ಹೇಳಿದರೆ ಇದು ದರ್ಗಾ ಸಮಿತಿ ದರ್ಗಾದ ಉರುಸಾದರೂ ಕೂಡ ಇಡೀ ಉಳ್ಳಾಲದ ಜನಸಾಮಾನ್ಯರು ಎಲ್ಲ ಜಾತಿ ಎಲ್ಲ ವರ್ಗದವರು ಸಂಪೂರ್ಣವಾದ ಸಹಕಾರ ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಲಕ್ಷಾಂತರ ಮಂದಿಗಳು ಇವತ್ತು ಅತ್ಯಂತ ಸಂತೋಷ ಮತ್ತು ನೆಮ್ಮದಿಯಿಂದ ತಮ್ಮ ಆ ಭಕ್ತಾದಿಗಳು ಬಂದು ತಮ್ಮ ಯಾತ್ರೆ ಮುಗಿಸಿ ಸಂತೋಷದ ಪರ ಊರಿಗೆ ಹೋಗಿ ಉಳ್ಳಾಲಕ್ಕೆ ಇಡೀ ಗೌರವ ತರುವಂತಹ ಒಂದು ಹೆಸರು ಮತ್ತು ಒಂದು ಖ್ಯಾತಿ ಪಡೀತದೆ. ಅದಕ್ಕೆ ಎಲ್ಲ ಜಾತಿ ವರ್ಗದವರು ಎಲ್ಲ ಸಹಕಾರ ಕೊಡ್ತಿದ್ದಾರೆ. ನಾವು ಇವತ್ತು ದರ್ಗಾ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿ ವರ್ಗದ ಜನಪದ ಕೂತ್ಕೊಂಡು ಮುಂದಿನ 2 ತಿಂಗಳಲ್ಲಿ ಏನಾಗಲಿ ಕೆಲಸ ಆಗಬೇಕಾದ್ರೆ ಈಗಲೇ ಪೂರ್ವಭಾವಿ ಸಭೆ ನಾವು ಮಾಡಿದ್ದೇವೆ. ಇದು ಪ್ರಥಮ ಹಂತದ ಸಭೆ. ಇನ್ನು ಮುಂದೆಗೆ ಚರ್ಚೆ ಮಾಡಿಕೊಂಡು ಇನ್ನೂ ಉನ್ನತ ಅಧಿಕಾರಿಗಳ ಸಭೆಯನ್ನು ಮುಂದಿನ ದಿನ ನಡೆಸಲಾಗುವುದು. ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತೇವೆ.